ಮಂತ್ರಿ ಯುಟಿ ಖಾದರ್‌ಗೆ ಉಳ್ಳಾಲ ನಗರಸಭಾ ಮೈದಾನಡು ಜುಲೈ 15 ಪೌರ ಸನ್ಮಾನ ಕಾರ್ಯಕ್ರಮ ದಿವಂದಾಂದು ಪೌರ ಸಮಿತಿ ಉಳ್ಳಾಲ ಪಂತಡು. ಪೌರ ಸಮಿತಿ ಉಳ್ಳಾಲದ ರವೀಂದ್ರರಾಜ್ ಉಳ್ಳಾಲ ಶುಕ್ರವಾರ ಕುಡ್ಲದ ಪತ್ರಿಕಾ ಭವನಡು ಸುದ್ದಿಗುಟ್ಟಡು ಪಾತಿರ್ದು ಯುಟಿ ಖಾದರ್ ಆರೋಗ್ಯ ಮಂತ್ರಿ ಆದ ಉಳ್ಳಾಲಗು 8 ಆರೋಗ್ಯ ಕೇಂದ್ರ ಒದಗಾದಿರ ಉಳ್ಳಾಲ ಪುರಸಭೆನ ನಗರಸಭೆ ಮಲ್ಪಾದಿರ ಪಾಕ ಜನಪರ ಕಾರ್ಯಮಂತಿನ ನಗರಾಭಿವೃದ್ಧಿ ಬಕ ವಸತಿ ಖಾತೆ ಮಂತ್ರಿ ಯುಟಿ ಖಾದರ್‌ಗೆ ಜುಲೈ 15 7 ಗಂಟೆಗೆ ಉಳ್ಳಾಲ ನಗರಸಭಾ ಮೈದಾನಡು ಪೌರ ಸನ್ಮಾನ ಕಾರ್ಯಕ್ರಮ ದಿವಂದಾನ್ ಪಂಡಿರ. ಮೊಹಮ್ಮದ್ ಮೂಸಾ, ಯುಕೆ ಯೂಸುಫ್, ಅಯೂಬ್, ಯುಕೆ ನಜೀರ್ ಸುದ್ದಿ ಕೊಟ್ಟಿದ್ದಾರೆ. ನಮ್ಮ ಶಾಸಕರಾಗಿ ಅವರ ತಂದೆ ಯುಟಿ ಪಡೆದರು ತುಂಬಾ ರಾಜಕೀಯ ವಿಮರ್ಶೆ ಇಲ್ಲದೆ ಎಲ್ಲರಿಗೂ ನಾಗರಿಕ ವ್ಯವಸ್ಥೆಯನ್ನು ವಹಿಸಿದ ವ್ಯಕ್ತಿ. ಅವರ ಪುತ್ರರಾದ ಶ್ರೀ ಯುಟಿ ಖಾದರ್ ಅವರಿಗೆ 15 ಆದಿತ್ಯವಾರ ಉಳ್ಳಾಳದ ನಗರಸಭೆ ಮೈದಾನದಲ್ಲಿ ಸಂಜೆ 7 ಗಂಟೆಗೆ ನಾವು ಒಂದು ಪೌರ ಸನ್ಮಾನ ಕಾರ್ಯಕ್ರಮ ಇಟ್ಟಿದ್ದೇವೆ. ಇದಕ್ಕೆ ಆದ್ದರಿಂದ ತಮಗೆಲ್ಲರಿಗೂ ಮತ್ತು ಎಲ್ಲ ನಾಗರಿಕರಿಗೂ ತುಂಬ ಹೃದಯದ ಸ್ವಾಗತವನ್ನ ಪೌರ ಸಮಿತಿ ಪರವಾಗಿ ನೀಡುತ್ತೇನೆ.